ಕೋಡಿಮಾರ್ ರಸ್ತೆಗೆ ಡ್ರೈನೇಜ್ ನೀರು ಚೆಲ್ಲಿದ ದುಷ್ಕರ್ಮಿಗಳು, ಸಾರ್ವಜನಿಕರಿಗೆ ತೀವ್ರ ಸಂಕಷ್ಟ. ಕುಳೂರು ಕೋಡಿಮಾರ್ ರಸ್ತೆಯಲ್ಲಿ ಅನಾಮಿಕರು ಡ್ರೈನೇಜ್ ನೀರನ್ನು ರಸ್ತೆಗೆ ಚೆಲ್ಲಿದ ಪರಿಣಾಮ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿರುವ ಘಟನೆ ಬೆಳಕಿಗೆ ಬಂದಿದೆ. ಕುಳೂರಿನ ಕೋಡಿಮಾರ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು, ಕೆಲವು ದಿನಗಳಿಂದ ಇದೇ ರೀತಿಯ ಕೃತ್ಯಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇಂದು ಬೆಳಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈನೇಜ್ ನೀರನ್ನು ವಾಹನದ ಮೂಲಕ ತಂದು ರಸ್ತೆಗೆ ಸುರಿದ ಪರಿಣಾಮ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಚಾಲಕರು ಹಾಗೂ ಸುತ್ತಮುತ್ತಲಿನ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಅಶುಚಿ ವಾತಾವರಣದಿಂದ ದುರ್ವಾಸನೆ ಉಂಟಾಗಿ ಆರೋಗ್ಯ ಸಮಸ್ಯೆಗಳ ಭೀತಿ ವ್ಯಕ್ತವಾಗಿದೆ. ರಸ್ತೆಯಲ್ಲಿ ಸಂಚಾರವು ಕಷ್ಟಕರವಾಗಿದ್ದು, ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ವಾರ್ಡ್ ಸದಸ್ಯೆ ಶರ್ಮಿಳಾ ಶೆಟ್ಟಿ ಅವರು ವಾಟ್ಸಪ್ ಮೂಲಕ ವಿಡಿಯೋಗಳನ್ನು ಹಂಚಿಕೊಂಡು ಈ ಕೃತ್ಯ ನಡೆಸುತ್ತಿರುವವರನ್ನು ಪತ್ತೆ ಹಚ್ಚಲು ಸಹಕರಿಸುವಂತೆ ನಿವಾಸಿಗಳಿಗೆ ಮನವಿ ಮಾಡಿದ್ದಾರೆ. ಜೊತೆಗೆ ಆ ಪ್ರದೇಶದಲ್ಲಿ ಸಂಚರಿಸುವ ವಾಹನಗಳ ಮೇಲೆ ನಿಗಾ ಇಡುವಂತೆ ಸೂಚಿಸಿದ್ದಾರೆ. ಕುಳೂರು ವಾರ್ಡ್ ಮೆಂಬರ್ಸ್ ಮಂಗಳ ಪೂರ ಒಂದು ವಿನಂತಿ ದಾದ ಪಂಡ ನಮ್ಮ ಕುಳೂರು ಕೋಡಿಮಾರ್ ರಸ್ತೆಡೆ ರೋಡುಡೆನೆ ಡ್ರೈನೇಜ್ ದ ನೀರನ್ನು ಏರಾಕೊನತದ್ದು ಗೊತ್ತದೆ. ರಂಡಾವ್ಲೆ ಪೋಪುನಾಕ್ಲೆಗೆ ಬಾರಿ ತೊಂದರೆ ಆಪುಂಡು. ಏರಿ ಇಂಚಿನ ಪಂದು ಗೊತ್ತುದ್ದಿ ಎಕ್ಕೋಡದು ಅಂಡ ರಾತ್ರಿ ಮುನಿ ಮನ್ಪುನ ಕೆಲಸ ಆದುಪ್ಪುಡು ಅಂಡ ಅಂಚಿನ ಬೊಚ್ಚಂದನ ಕೆಲಸ ನಮ್ಮ ಊರುಡು ನಡಪಂದ ನೆಲಕ ನಮ್ಮ ಪೂರ ಸಾರ್ವಜನಿಕರ್ಲ ಒಂಜಿ ಅಲರ್ಟ್ ಆವಡು. ಆ ನಂಬರ್ ಆ ಗಾಡಿ ಗಾಡಿದಾಕ್ಲ ಇನ್ನೊಂದು ಒಂದು ದಕ್ಕದು ಪೋತೇರು ಇನ್ನೊಂಜಿ ನಮ್ಮ ಪೂರ ಒಂಜಿ ಅಲರ್ಟ್ ಆದ ನಮ್ಮ ನಂಬರ್ ಒಂಜಿ ನಂಗೆ ತಿಕ್ಕುನಲಕ ಆವಡು ಆ ಗಾಡಿ. ಈ ದುಷ್ಕೃತ್ಯವನ್ನು ತಡೆಗಟ್ಟಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.